ವಿಟ್ಲದ ಪೆರುವಾಯಿ ಮುಚ್ಚಿರಪದವು ಫಾತಿಮಾ ಮಾತೆಯ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಪುತ್ತೂರು ಶಾಸಕಿ ಶಕುಂತಲಾ ಶೆಟ್ಟಿ ಅವರು, ಪೆರುವಾಯಿ ಚರ್ಚಿನಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಉತ್ತಮ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇಂತಹ ಮನೋಭಾವ ಎಲ್ಲರಲ್ಲಿಯೂ ಬಂದಾಗ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಮಾಡುವ ಪದ್ಧತಿ ಮನೆ ಮನೆಗಳಲ್ಲಿ ನಡೆಯಬೇಕು. ಮುಂದಿನ ವರ್ಷವೂ ಎಲ್ಲರಿಗೂ ಹೊಸ ವರ್ಷ, ಹೊಸ ಹರ್ಷ, ಸೌಹಾರ್ದತೆ ತರುವಂತಾಗಲಿ ಎಂದು ಶುಭ ಹಾರೈಸಿದ್ರು. ಇವತ್ತು ಎಲ್ಲರೂ ಕೂತುಕೊಂಡು ಒಂದೇ ತಾಯಿ ಮಕ್ಕಳ ಹಾಗೆ ಒಂದೇ ಮನೆಯಲ್ಲಿ ಊಟ ಮಾಡುವ ಹಾಗೆ ಆ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಒಂದು ಅವಕಾಶವನ್ನು ಈ ಕ್ರಿಸ್ಮಸ್ಸಲ್ಲಿ ಮಾಡಿದ್ದೇವೆ ಅಂತ. ಈ ಮನೆಯೊಳಗೆ ಒಟ್ಟಿಗೆ ಇವತ್ತು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಿಂದೆ ಎಲ್ಲರೂ ತಾಯಿ ತಂದೆ ಮಕ್ಕಳು ಒಟ್ಟಿಗೆ ಊಟ ಮಾಡ್ತಾ ಇದ್ದೆವು. ಈಗ ತಂದೆ ಬರೋದು ಅವನೇ ಹಾಕಿ ಊಟ ಮಾಡೋದು, ತಾಯಿ ಕೆಲಸಕ್ಕೆ ಹೋಗಿದರೆ ಅವಳು ಯಾವಾಗಲೂ ಬರೋದು ಊಟ ಮಾಡೋದು, ಮಕ್ಕಳು ಅವರವರೇ ಹಾಕ್ಕೊಳ್ಳೋದು. ಹೀಗೆ ಇರುವಂಥ ಸಂದರ್ಭದಲ್ಲಿ ಈ ಕ್ರಿಸ್ತ ಜಯಂತಿಯ ದಿನ, ಯೇಸು ಕ್ರಿಸ್ತ ಈ ಭೂಮಿಗೆ ಬಂದ ದಿನ, ಈ ಆಚರಣೆಯನ್ನು ಎಲ್ಲರೂ ಕೂತು ಊಟ ಮಾಡುವಂಥ ಈ ಅವಕಾಶ ನಮ್ಮ ಮನೆಯೊಳಗೂ ದೇವರು ಎಲ್ಲರಿಗೂ ಒದಗಿಸಿಕೊಡಲಿ. ವಿವಿಧ ಘಟಕಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರಿಸ್ಮಸ್ ಸಂದೇಶ ನೀಡುವ ನೃತ್ಯಗಳು ನಡೆದವು. ಚರ್ಚಿನ ಧರ್ಮಗುರು ವಿಶಾಲ್ ಮೋನಿಸ್, ಧರ್ಮಗುರು ಫ್ರಾನ್ಸಿಸ್ ಅರುಣ್ ಡಿಸೋಜಾ, ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಲ್ಫ್ ಡಿಸೋಜಾ, ಅಳಿಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಿಲ್ವಿಯಾ ಡಿಸೋಜಾ, ಜಾನ್ ಮಿಸ್ಕಿತ್, ಜಗದೀಶ್ ಅಳಿಕೆ, ಚರ್ಚ್ನ ಪಾಲನಾ ಸಮಿತಿ ಉಪಾಧ್ಯಕ್ಷ ರೈಮಂಡ್ ಡಿಸೋಜಾ, ಕಾರ್ಯದರ್ಶಿ ವಿಲಿಯಂ ಡಿಸೋಜಾ, ಕಾರ್ಯಕ್ರಮದ ಸಂಚಾಲಕ ಚಾರ್ಲಿ ಡಿಸೋಜಾ, ಸಂತೋಷ್ ಮಂತಿರೋ, ವಿಲ್ಫ್ರೆಡ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.